ಭಾರ್ಗವಿ ಬಿಲ್ಡರ್ಸ್ನ ಅತ್ಯಾಧುನಿಕ ನೂತನ ಕೈಲಾಶ್ ವಸತಿ ಸಂಕೀರ್ಣ ಮಂಗಳೂರಿನ ಕೊಟ್ಟಾರ ಮಾಲೆಮಾರ್ನಲ್ಲಿ ಉದ್ಘಾಟನೆಗೊಂಡಿತು. ನೂತನ ವಸತಿ ಸಂಕೀರ್ಣವನ್ನು ಮರೂರು ಅಲ್ಯೂಮಿನಿಯಂ ಮತ್ತು ಇಂಟೀರಿಯರ್ಸ್ನ ಶಶಿಧರ್ ಪೈ ಮರೂರ್ ಅವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ಈ ಸಂದರ್ಭ ನಾಯಕ್ ಅಂಡ್ ಪೈ ಅಸೋಸಿಯೇಟ್ಸ್ನ ಸುರೇಶ್ ಪೈ ಒಳಾಂಗಣ ಕ್ರೀಡಾ ಸೌಲಭ್ಯವನ್ನು ಉದ್ಘಾಟಿಸಿದರೆ ಸಿಎ ಸುಂದರ್ ಹೆಗ್ಡೆ ಅವರು ಜಿಮ್ ಅನ್ನು ಉದ್ಘಾಟಿಸಿದರು. ಫ್ಲಾಟ್ ಮಾಲಕರಾದ ಗುರುರಾಜ್ ಉಡುಪ ಮತ್ತು ವನಿತಾ ಉಡುಪ ದೀಪ ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮಕ್ಕಳ ಆಟದ ಪ್ರದೇಶವನ್ನು ಕೈಲಾಶ್ನ ಬ್ರ್ಯಾಂಡ್ ಅಂಬಾಸಿಡರ್ ಖ್ಯಾತ ನಟ ಅರವಿಂದ್ ಬೋಳಾರ್ ಉದ್ಘಾಟಿಸಿದರು. ಪ್ರಸ್ತುತ ಕೈಲಾಶ್ನಲ್ಲಿ 90% ಅಪಾರ್ಟ್ಮೆಂಟ್ಗಳು ಬುಕ್ ಆಗಿದ್ದು ಕೆಲವೇ ಘಟಕಗಳು ಮಾತ್ರ ಉಳಿದಿವೆ. 2 ಬಿಎಚ್ಕೆಗೆ 77 ಲಕ್ಷ ರೂಪಾಯಿ, 3 ಬಿಎಚ್ಕೆಗೆ 1.30 ಕೋಟಿ ರೂಪಾಯಿ ಮತ್ತು 4 ಬಿಎಚ್ಕೆ ಡ್ಯೂಪ್ಲೆಕ್ಸ್ ಫ್ಲಾಟ್ಗೆ 1.80 ಕೋಟಿ ರೂಪಾಯಿ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ಆಯ್ದ ಫ್ಲಾಟ್ಗಳಲ್ಲಿ ಈ ದರಗಳು ಸೀಮಿತ ಅವಧಿಗೆ ಅನ್ವಯಿಸುತ್ತವೆ. ಕೈಲಾಶ್ ವಸತಿ ಸಂಕೀರ್ಣ ಉನ್ನತ ಗುಣಮಟ್ಟದ ಆಧುನಿಕ ಸೌಲಭ್ಯಗಳನ್ನು ನೀಡುತ್ತೆ. ಅವುಗಳಲ್ಲಿ ಹಲವು ಮಂಗಳೂರು ನಗರದಲ್ಲಿ ಮೊದಲ ಬಾರಿಗೆ ಪರಿಚಯಿಸಲ್ಪಡುತ್ತವೆ. ಮೇಲ್ಛಾವಣಿಯ ಈಜುಕೊಳವನ್ನು ನಿರ್ಮಿಸಲಾಗಿದೆ ಮತ್ತು 15 ಮಹಡಿಗಳು ಮತ್ತು 131 ವಾಸ್ತು ಅನುಗುಣವಾದ ಅಪಾರ್ಟ್ಮೆಂಟ್ಗಳನ್ನು ಒಳಗೊಂಡಿರುವ ಕಟ್ಟಡವು ಪೂರ್ಣಗೊಂಡಿದೆ. ಇತರ ಸೌಲಭ್ಯಗಳಲ್ಲಿ ಮಿನಿ ಥಿಯೇಟರ್, ಹವಾನಿಯಂತ್ರಿತ ಜಿಮ್ನಾಶಿಯಂ, ವಿಶಾಲವಾದ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡಾ ಪ್ರದೇಶ, ಮಕ್ಕಳ ಆಟದ ಪ್ರದೇಶ, ಗ್ರಂಥಾಲಯ, ಯೋಗ ಮಂಟಪ, ದುಬೈ ಶೈಲಿಯ ಗ್ರ್ಯಾಂಡ್ ವಿಸಿಟರ್ಸ್ ಲಾಬಿ, ಸೌರ ಫಲಕಗಳು, ರೆಟಿಕ್ಯುಲೇಟೆಡ್ ಗ್ಯಾಸ್ ಸಂಪರ್ಕ, 3 ಸ್ವಯಂಚಾಲಿತ ಲಿಫ್ಟ್ಗಳು, ಕಾರ್ ಪಾರ್ಕಿಂಗ್ ಮತ್ತು ಜನರೇಟರ್ ಬ್ಯಾಕಪ್ ಸೇರಿವೆ. ಇದು ಅದರ ನಿವಾಸಿಗಳಿಗೆ ಐಷಾರಾಮಿ ಜೀವನ ಶೈಲಿಯನ್ನು ಒದಗಿಸುತ್ತೆ. ಕಾರ್ಯಕ್ರಮದಲ್ಲಿ ವಕೀಲರಾದ ಗೋಪಾಲ್ ಮಣಿಯಾನಿ, ಭಾರ್ಗವಿ ಬಿಲ್ಡರ್ಸ್ನ ಮಾಲಕರಾದ ಭಾಸ್ಕರ್ ಗಡಿಯಾರ್ ಮತ್ತು ಭಾರ್ಗವಿ ಗಡಿಯಾರ್, ಸಹ ಪ್ರವರ್ತಕ ಶ್ರೀವತ್ಸ ಕೊಜಪಾಡಿ, ಮಾಜಿ ಕಾರ್ಪೊರೇಟರ್ ಶಶಿಧರ್ ಹೆಗ್ಡೆ, ಕಶರ್ಪ್ ಫಿಟ್ನೆಸ್ನ ಮಾಲೀಕ ಆನಂದ ಪ್ರಭು, ರಮಾ ಕಾಮತ್ ಮತ್ತು ಕೋ ಪ್ರೊಪರೇಟರ್ ಸ್ರೋಮಿತ್ ಕಾಮತ್, ದೇವಿ ದಯಾಲ್ ಕನ್ಸ್ಟ್ರಕ್ಷನ್ನ ಪ್ರೊಪರೇಟರ್ ಜಗದೀಶ್ ಶೆಟ್ಟಿ, ಸುಬ್ರಹ್ಮಣ್ಯ ಭಟ್, ಎಸ್ಬಿಐ ಮ್ಯಾನೇಜರ್ ಸಚ್ಚಿದಾನಂದ ಸ್ವರೂಪ್, ಕೈಲಾಶ್ ಯೋಜನೆಯ ಮುಖ್ಯಸ್ಥರಾದ ಗುರುದತ್ತ ಶೆಣೈ, ಮಹೇಶ್ ಶೆಟ್ಟಿ, ಮಂಗಳದೀಪ್ ಮತ್ತಿತರರು ಉಪಸ್ಥಿತರಿದ್ದರು. ವ್ಯಾಯಾಮ ಕೂಡ ಒಂದು ಅಂತಹ ಹಿಂದಿನ ಕನಿಷ್ಠ ಪಕ್ಷ ನನ್ನ ಮುಖವನ್ನು ನೀನು, ನಿನ್ನ ಮುಖವನ್ನು ನಾನು ನೋಡಲು ಸಾಧ್ಯವಾಗುತ್ತದೆ ಎಂಬ ವಿನೀತ ಭಾವದಿಂದ. ಉಪನಿಷತ್ತು ಹೇಳುವ ಪ್ರಕಾರ ಅಜ್ಞಾನವೆಂಬ ಕತ್ತಲೆಯಿಂದ ಸುಜ್ಞಾನದ ಸುದೀಪೆಯೆಡೆಗೆ ಸಾಗಬೇಕು. ಭಗವಂತನನ್ನು ಅಗ್ನಿಮುಖಿಯಾಗಿ ಸಾಕ್ಷಾತ್ಕರಿಸಿಕೊಂಡು ಇದೀಗ ದೀಪವನ್ನ ಬೆಳಗಿಸ್ತಾ ಇದ್ದಾರೆ ನಮ್ಮ ಅತಿಥಿ ಗಣ್ಯರು. ಆಸತೋಮ ಸತ್ಕಮಯ, ತಮ್ಮ ಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂ ಗಮಯ. ಓಂ ಶಾಂತಿ. ಉದ್ಘಾಟಿಸಿದಂತಹ ಎಲ್ಲ ಮಹನೀಯರಿಗೆ ಹೃದಯಾಂತರಾಳದ ವಂದನೆಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ. ಜೋರದ ಚುಪ್ಪಾಳೆ ಹೆಗಡೆ ಅವರಿದ್ದಾರೆ. ಜೀವನದಲ್ಲಿ ಸಮಸ್ಯೆಗಳು ಮಳೆಯ ಹಾನಿಗಳಿದ್ದಂತೆ ಸಮರ್ಪಣೆಯ ಸಮಯ ಬಂದಂತಹ ಎಲ್ಲ ಅತಿಥಿಗಳಿಗೆ ಒಂದೇ ಮಾತಿನಲ್ಲಿ ನಾವು ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇವೆ.
ನಮ್ಮ ಸಚ್ಚಿದಾನಂದ ಸ್ವರೂಪ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡಿದಂತಹ ಸುರೇಶ್ ಪೈ ಅವರು ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯನಾಗಿದ್ದೆ. ಆ ಸಂದರ್ಭದಲ್ಲಿ ನನಗೆ ನಮ್ಮ ವತ್ಸರವರ ತಂದೆ ಜಯಕ್ಕ ಚುಪ್ಪಾಡಿ ಅವರ ನೆನಪಾಗ್ತಾ ಇದೆ. ಜಯಣ್ಣನವರು ಈ ಪ್ರದೇಶದ ಅಭಿವೃದ್ಧಿಗೋಸ್ಕರ ಮತ್ತು ಈ ಪ್ರದೇಶದಲ್ಲಿ ಹಲವಾರು ಖಾಸಗಿ ಜಾಗ ಜಯಣ್ಣನವರಿದ್ದರು. ಆ ಸಂದರ್ಭದಲ್ಲಿ ಅವರು ನಮ್ಮ ರಾಷ್ಟ್ರೀಯ ಹೆದ್ದಾರಿಯಿಂದ ಈ ಕೊಂಚಾಡಿ ಪ್ರದೇಶಕ್ಕೆ ಈ ಸಂಪರ್ಕ ಮಾಡುವಂಥ ರಸ್ತೆ, ಆ ಸಂದರ್ಭದಲ್ಲಿ ಅವರು ಈ ರಸ್ತೆಯ ಅಭಿವೃದ್ಧಿಗೋಸ್ಕರ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಈ ಕೈಲಾಸ ಸಂಸ್ಥೆಯ ವತಿಯಿಂದ ಮಂಗಳೂರು ನಗರದಲ್ಲಿ ಬಹಳಷ್ಟು ಉತ್ತಮವಾದಂಥ ವಾಣಿಜ್ಯ ವಸತಿ ಕಟ್ಟಡಗಳು ನಿರ್ಮಾಣವಾಗ್ತಿದೆ. ಪ್ರಸ್ತುತ ಈ ಮಾಲೆಮಾರ ಪ್ರದೇಶ ಕೈಲಾಸದವರ ವಸತಿ ಗೃಹ ಕಟ್ಟಡಕ್ಕೆ ಪೂರಕವಾಗಿ ಇಲ್ಲಿ ಉತ್ತಮವಾದಂಥ ನೀರಿನ ವ್ಯವಸ್ಥೆ, ಉತ್ತಮವಾದಂಥ ರಸ್ತೆಯ ವ್ಯವಸ್ಥೆ, ಅದೇ ರೀತಿ ಒಳಚರಂಡಿಯ ವ್ಯವಸ್ಥೆ, ಈ ಮೂರು ಪ್ರಮುಖ ನಾವು ವಾಸ ಮಾಡ್ತಕ್ಕಂಥ ಪ್ರದೇಶದಲ್ಲಿ ನಮಗೆ ಪ್ರಮುಖ ಪಾತ್ರ ವಹಿಸ್ತದೆ. ಒಂದು ರೀತಿಯಲ್ಲಿ ಉತ್ತಮವಾದಂಥ ಸಾರ್ವಜನಿಕ ಮೂಲಭೂತ ಸೌಕರ್ಯ ಇರತಕ್ಕಂಥ ಪ್ರದೇಶ. ಯಾಕೆಂದರೆ ಈಗ ಮಂಗಳೂರು ನಗರ ಬೆಳೆಯುತ್ತಿರುವಂಥ ಸಂದರ್ಭದಲ್ಲಿ ನಮಗೆ ನೀರಿನ ಸಮಸ್ಯೆ ಬರ್ಬೋದು, ಅಥವಾ ಒಳಚರಂಡಿಯ ವ್ಯವಸ್ಥೆಯ ಸಮಸ್ಯೆ ಬರ್ಬೋದು, ಅಥವಾ ರಸ್ತೆಯ ವ್ಯವಸ್ಥೆಯ ಸಮಸ್ಯೆ ಬರ್ಬೋದು. ಆದರೆ ಮಾಲೆಮಾರ್ ಪ್ರದೇಶದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ಇಲ್ಲಿ ನೇರವಾಗಿ ಪಣಂಬೂರಿಗೆ ವಿತರಣೆ ಮಾಡ್ತಕ್ಕಂಥ ನೀರಿನ ವ್ಯವಸ್ಥೆ ಇದೆ ಮತ್ತು ಉತ್ತಮವಾದಂಥ ಒಳಚರಂಡಿಯ ವ್ಯವಸ್ಥೆ ಇದೆ. ಖಂಡಿತವಾಗಿ ಉತ್ತಮ ಗುಣಮಟ್ಟದಿಂದ ಉತ್ತಮ ವಿನ್ಯಾಸದ ಮೂಲಕ ಕೈಲಾಸ ಸಂಸ್ಥೆಯವರು ಇವತ್ತು ಈ ವಸತಿ ಗೃಹವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಮುಂದಿನ ಅವರ ಯೋಜನೆ ಎಲ್ಲ ಯಶಸ್ವಿಯಾಗಲಿ. ಅವರು ಏನು ಹೇಳಿದ್ದಾರೆ, ಒಂದು ಮನೆ ತೆಗೊಂಡವ್ರನ್ನ ಮನೆಯನ್ನು ಕಟ್ಟಿ ಅಂತ, ಅದೇ ರೀತಿ ಕೈಲಾಸ ಅವರ ಇವತ್ತು ಒಂದು ವಸತಿ ಗೃಹ ನಿರ್ಮಾಣವಾಗಿದೆ. ಮುಂದಿನ ದಿನಗಳಲ್ಲಿ ಹಲವಾರು ವಸತಿ ಗೃಹಗಳು ತಮ್ಮ ಮೂಲಕ ಮಂಗಳೂರು ನಗರಕ್ಕೆ ನಿರ್ಮಾಣವಾಗಲಿ ಶುಭವನ್ನು ಹಾರೈಸಿ ಹಾಗೂ ವೀರವೆಂಕಟೇಶ್ವರ ಸ್ಪರ್ಶಕ ಇಂದು ನಮ್ಮ ಈ ಕೈಲಾಸ ಸಮುಚ್ಚಯದ ಉದ್ಘಾಟನೆಗೆ ಬಂದಂಥ ಎಲ್ಲ ನಮ್ಮ ಆತ್ಮೀಯ ಗ್ರಾಹಕರಿಗೂ, ನನ್ನ ನೆಚ್ಚಿನ ಕರೆಗೆ ಹೋಗ್ಬಿಟ್ಟು ಬಂದಂಥ 10 ಜನರಿದ್ದಾರೆ. ಎಲ್ಲರ ಹೆಸರನ್ನು ಹೇಳಿದ್ರೆ ಆಗುವುದಿಲ್ಲ. ಅವರೆಲ್ಲರಿಗೂ ನಾನು ಪ್ರಪ್ರಥಮವಾಗಿ ಪ್ರಸ್ತುತವಾಗಿ ಸ್ವಾಗತಿಸುತ್ತೇನೆ ಹಾಗೂ ನನ್ನ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಿಲ್ಡರ್ಸ್ ಇದೀಗ 15ನೇ ವರ್ಷಕ್ಕೆ ಕಾಲಿಡುವ ಸಂದರ್ಭದಲ್ಲಿ 15 ಮಾಳಿಗೆಯ ಕಟ್ಟಡವನ್ನು ನಿರ್ಮಿಸ್ತೇನೆ ಎಂಬ ಕನಸು ನಿಜವಾಗಿ ನನಗಿರಲಿಲ್ಲ. ಆದರೆ ಅದನ್ನು ಸಾಕಾರಗೊಳಿಸುವಲ್ಲಿ ತುಂಬ ಜನರು ನಾನು ಸಹಕರಿಸಿದ್ದಾರೆ. ಇದೀಗ ಭೂಲೋಕದ ಕೈಲಾಸವನ್ನು ನಾವೀಗ ಇಲ್ಲಿ ಮಾಡಿದ್ದೇವೆ. ಕೈಲಾಸ ಇದಕ್ಕೆ ಎಲ್ಲರ ಇದು ಕೊಡುಗೆ ಇದೆ. ತುಂಬ ಜನರು ನಮಗೆ ಇದಕ್ಕೆ ಸಹಕಾರ ಮಾಡಿದ್ದಾರೆ. ಹಾಗೆ ಇನ್ನೂ ನಾವು ಸುಮಾರು 7 ರೆಸಿಡೆನ್ಷಿಯಲ್ ಹಾಗೂ 7 ಕಮರ್ಷಿಯಲ್ ಪ್ರಾಜೆಕ್ಟ್ಗಳನ್ನು ಮಾಡಿದ್ದು ನಮ್ಮ ಸಂಸ್ಥೆಯೊಂದಿಗೆ 3 ಪ್ರಾಜೆಕ್ಟ್ಗಳೀಗ ಆಗ್ತಾಯಿವೆ. ಅದು ಕೂಡ ಇನ್ನು 1-2 ವರ್ಷಗಳಿಗೆ ಉದ್ಘಾಟನೆಗೆ ಸಿದ್ಧಾಗ್ತದೆ. ಅದನಂತರ ಇನ್ನೂ ಹಲವಾರು ಪ್ರಾಜೆಕ್ಟ್ಗಳನ್ನು ಮಾಡುವ ನಮ್ಮ ಕೆಲಸ ಇದೆ. ಶಶಿಧರ ಹೆಗಡೆ ಅವರು ಹೇಳಿದಾಗೆ ಮುಂದಕ್ಕೆ 4 ಆಗ್ತದ 6 ಆಗ್ತದ ಗೊತ್ತಿಲ್ಲ, 6 ಸಹ ಆಗ್ಬೋದು. ಹಾಗೆ ಭಗವಂತನಲ್ಲಿ ಎಲ್ಲರಿಗೂ ನಮ್ಮ ಈ ಸಮುಚ್ಚಯದಲ್ಲಿ ವಾಸ ಮಾಡಿದವರು ಎಲ್ಲರಿಗೂ ಉತ್ತಮ ಆರೋಗ್ಯ ಐಶ್ವರ್ಯ ಎಲ್ಲ ಸಿಗಲಿ. ನಾವು ನಿನ್ನೆ ವಾಸ್ತು ಹೋಮ ಮತ್ತು ರಕ್ಷಾ ಹೋಮ ಹಾಗೂ ಇವತ್ತು ಲಕ್ಷ್ಮೀ ಪೂಜೆ ಹಾಗೂ ಎಲ್ಲ ಗಣಪತಿಯ ಗಣಹೋಮ ಎಲ್ಲವನ್ನು ನೆರವೇರಿಸ್ತೇವೆ. ಇದರ ಫಲ ಇಡೀ ನಮ್ಮ ಸಮುಚ್ಚಯದ ಎಲ್ಲರಿಗೂ ಸಿಕ್ಕಿ
ನಮಗೂ ಕೂಡ ಅದರ ಪುಣ್ಯದ ಫಲ ಸಿಗಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಎರಡು ಮಾತನ್ನು ನೀಡುತ್ತೇನೆ. All the apartment takers for their absolutely right decision of purchasing a flat in this condominium. As an engineer, let me assure you, all of you, that the construction has been to the highest order and all the good construction practices have been adopted here in this building. Nevertheless, there are bound to be some snacks, and as Mr. Gurudarshan has already told, that they will be maintaining the building, and with the high reputation with which they work, Gurudarshan, Mangaldas, Mangaldeep and Mahesh, I am sure that you can fall back upon them if you find any snack in your buildings. I again thank Mr. Bhaskar Gadiyar for imposing so much of faith and appointing us as the consultant for this building. I am very happy to do this building. Thank you, one and all. We came here and we saw the prospects. Rather, we just had a report of that delivering quality bids and timely delivery. So from State Bank of India, we were very confident that we will have a nice experience completing this project on time and have good quality amenities here. So very thankful to Gadiyar sir and the group complete the project in time and quality work delivered. Congratulations to all the employees. Thank you. MGM ಮಹೇಶ್ ಗುರು ಮತ್ತು ಅಂಗಲ್ ಹೇಗೆ MAH ಗೊತ್ತಿಲ್ಲ. ದಿಸ್ ಗ್ರೂಪ್ ಇಸ್ ಬಿನ್ ವೆರಿ ಇನೋವೇಟಿವ್, ವೆರಿ ಇಮ್ಯಾಚುರಸ್. ನಾನು ನೋಡಿದ್ದೇನೆ ಇವರೆಲ್ಲ ಪ್ರಾಜೆಕ್ಟ್ ಇನ್ ಸ್ಮಾಲ್ ವೇ ದೇರ್ ಗ್ರೌಂಡೆಡ್ ಟು ದ ಫ್ರೂಟ್, ನೆಲವನ್ನು ಬಿಡದೆ ಎಲ್ಲ ಪ್ರಾಜೆಕ್ಟಲ್ಲಿ ಎಲ್ಲ ಹಂತದಲ್ಲಿ ಅವರೇ ಪರ್ಸನಲಿ ಇನ್ವಾಲ್ವ್ ಆಗಿ ಮಾಡಿದ್ದು. ದಟ್ ಈಸ್ ದ ಸೀಕ್ರೆಟ್ ಆಫ್ ದ ಸಕ್ಸಸ್. ಸಕ್ಸಸ್ ಈಸ್ ನಾಟ್ ಅ ಜರ್ನಿ ಅಂತ ಹೇಳಿದ ಹಾಗೆ MGM ಗ್ರೂಪ್ ವಿತ್ ಆಲ್ ದೇರ್ ಇನೋವೇಷನ್, ಈಗ ದಿಸ್ ನ್ಯೂ ಕಾನ್ಸೆಪ್ಟ್ ಕೋರ್ ವರ್ಕಿಂಗ್ ಸ್ಪೇಸ್, ದಟ್ ಈಸ್ ವರ್ಟೆಕ್ಸ್ ಆಗಲಿ ಅಥವಾ ಬೇರೆ ಬೇರೆ ಥರದ ಕಮರ್ಷಿಯಲ್ ಸ್ಪೇಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ರಿಯಲಿ ಅ ಬ್ಲೆಸ್ಸಿಂಗ್ ಫಾರ್ ಮ್ಯಾಂಗ್ಳೂರ್ ದಟ್ MGM and team along with Bhargav Builders, they are innovating Mangalore's commercial business space as well as residential. The Kailash project is a landmark project for Mangalore with the kind of innovation and grandeur they have set this up. Most important, they are so confident about their construction. I think I have not heard any other builder pledging to run that place. That means they are there for the life of the project, not handing over the project to the association. This is something very innovative and really appreciable. ಇದೇ ಒಂದು ಮಾತಲ್ಲಿ all owners of the building should be confident so that ಎಷ್ಟು ಅವರಿಗೆ ಅವರ ಕನ್ಸ್ಟ್ರಕ್ಷನ್ ಮೇಲೆ ಕಾನ್ಫಿಡೆನ್ಸ್ ಉಂಟು. ಆ್ಯಂಡ್ ದ ಡಿಸೈನ್, ಐ ಹ್ಯಾವ್ ಟು ಅಕ್ನಾಲೇಜ್ ಸುರೇಶ್ ಪೈ's design and execution of this project. I've been in a small way associated, and his meticulous approach and till the last detail, his his perfection, he ensures perfection and very good quality execution. I have to acknowledge Suresh Pai contribution to this building, and of course as everybody said, Akshaya is infinity. Today is Akshaya Tritiya, never ending. I will not tell 4, 5, 6 numbers. There is no end to this. And the way you guys are moving forward in innovation and the hard work and the meticulous approach, you will definitely reach newer heights, and wish you all the best, and thank you very much.